ಕಾಲಕ್ಕೆ ಭೋಗವನ್ನು ಕೊಟ್ಟು ಪ್ರಜೆಗಳ ಯೋಗಕ್ಷೇಮವನ್ನು ವಿಚಾರಿಸಬೇಕಾದ ಮಹಾರಾಜ ಎಲ್ಲಿ ಹೋದ ಒಂದು ಸ್ಥಳವಿದೆ. ಅರುವಲೆಂತು ಕೇದದಿರಬ ಮಿತ್ರ ಮಿತ್ರ ಅರುಗಲೆಂತು ಕೇದದಿರಬ ಮಿತ್ರ ಮಿತ್ರ ಮಾನಕಿರದ ಘಾತಿಯಾಯಿ ತಿಂದು ಮಿತ್ರ ಮಿತ್ರ ಮಾನಕಿರದ ಘಾತಿಯಾಯಿ ತಿಂದು ಮಿತ್ರ ಮಿತ್ರ. ಆತ್ಮೀಯ ಶುಭ್ರಾಂಗನೆ ಮಹಾರಾಜ, ನನ್ನ ಒಡನಾಟದಲ್ಲಿಯೇ ಬೆಳೆದಂತಹ ನಿನಗೆ ನನ್ನ ಸ್ವಭಾವದ ಚಿತ್ರಣವನ್ನು ಪ್ರತ್ಯೇಕವಾಗಿ ಮಾಡಬೇಕಾದದಿಲ್ವಲ್ಲ? ಏನಿಲ್ಲ, ಪ್ರಾಣಕ್ಕಿಂತಲೂ ಹೆಚ್ಚಿನ ಪ್ರಾಶಸ್ತ್ಯವನ್ನು ನಾನು ಮಾನಕ್ಕೆ ಕೊಟ್ಟು ಮಾನ ನಿಧೀನಿ. ಆದ್ರೆ ಏನು ಮಾಡೋಣ ಹೇಳು ಮಿತ್ರ? ಏನಾಯ್ತು ಹೇಳು? ಮಾನ ನಿಧಿಯಾದಂತಹ ನನ್ನ ಮಾನಕ್ಕೆ ಇನ್ನೊಬ್ಬರಿಂದ ಹಾನಿ ಗಂಡತೆ ಯಾರೇ ಗಂಡನು ಉಳ್ಳವನಿನ್ನನು ಈ ನಾಡಿನ ಭಾಗ್ಯ ದೇವತೆ ನೀನು, ಸರ್ವರೀತಿಯಲ್ಲೂ ನಮಸ್ಕಾರವನ್ನು ಹೊಡೆಯಬೇಕವನು. ಅಂತಹ ನಿನ್ನ ಮಾನವನ್ನು ಕಳೆದ ಎಂಟನೆಯ ಪಂಚಾಯತ್ ಎನ್ನ ಮಾನ ಭಂಗಗೈದ ಮಿತ್ರ ಮಿತ್ರ ಎನ್ನ ಮಾನ ಭಂಗಗೈದ ಮಿತ್ರ ಮಿತ್ರ ಖರ ಬಂದು ಬಡಿದರೆಂದು ನಾನು ಮಿತ್ರ ಮಿತ್ರ ಖರ ಬಂದು ಬಡಿದರೆಂದು ನಾನು ಮಿತ್ರ ಮಿತ್ರ. ಯಾರು ನೀವು ಹೇಳಿಕೊಳ್ಳಿಕ್ಕಾಗದೆ ಹೋದ ಎಲ್ಲ ವಿಷಯಗಳನ್ನು ಆತ್ಮೀಯರ ಜೊತೆಯಲ್ಲಿ ಹೇಳಿಕೊಳ್ಳಬಹುದಂತ ಗೆಳೆಯ, ನಿನ್ನಲ್ಲಿ ಹೇಳಿಕೊಳ್ಳುವುದು ದೊಡ್ಡದೇನು ಸಂಗತಿಯಲ್ಲ. ಇಂಥವರಿಂದ ನನ್ನ ಮಾನಕ್ಕೆ ಹಾನಿಯಾಗಿದೆ ಎನ್ನುವ ಹಾಗೆ ಅವರಿಗೆ ತಕ್ಕ ಶಿಕ್ಷೆಯನ್ನು ನಾನು ಒದಗಿಸ್ತೇನೆ. ಆದರೂ ಒಂದು ಗೆಳೆಯ, ಏನದು? ಇಂಥವರಿಂದಲೇ ನನ್ನ ಪಾಲಿಗೆ ಅನ್ಯಾಯ ಆಗಿದೆ ಎನ್ನುವ ಸತ್ಯವನ್ನು ನಾನು ಹೇಳಿದ್ರೆ ಅಂಥವರನ್ನ ನೀನು ಶಿಕ್ಷಿಸ್ತೀಯೋ ಇಲ್ವೋ ಎನ್ನುವಂತಹ ಶಂಕೆ ಕಾಡ್ತಾ ಉಂಟು.
ನನ್ನ ಅಧಿಕಾರ ವ್ಯಾಪ್ತಿಯ ಪ್ರದೇಶದಲ್ಲಿ ಸಂಚರಿಸುತ್ತಾ ಇರುವ ಆ ಕಾಲಕ್ಕೆ ಒಬ್ಬಳನ್ನ ನಾನು ಕಂಡಿದ್ದೆ. ಸಂಜೆ ಆಗುತ್ತಾ ಬಂದದ್ರಿಂದ ಒಂಟಿ ಹೆಣ್ಣು ಅವಳಾದದ್ರಿಂದ ಕರೆದು ಮಾತಾಡಿಸಿದೆ. ಒಳ್ಳೇದಪ್ಪ. ಯಾರಮ್ಮ ನೀನು ಇಷ್ಟೊತ್ತಿಗೆ ಒಬ್ಬಳೇ ಯಾಕೆ ತಿರುಗಾಟ ಮಾಡ್ತಾ ಇದ್ದೀಯ? ನೀನು ಕೇಳಿದ್ರೆ ಹಾಗೆ ಕೇಳಿದ್ರು. ನೀನು ಗೊತ್ತಿಲ್ಲ ಹೋಗಿತ್ತ? ಅಯ್ಯೋ ಹೌದು. ಹೇಳಿದ್ದು ದಾಶರಾಜ ಕೈರವನಿಗೆ ಮಗಳಂತೆ. ಅಂಬಿಗರ ಹೌದಂತೆ. ಹೆಸರು ದಾರಿಕೆಯಂತೆ. ಒಳ್ಳೆಯದು. ಬಂದದ್ದು ನೀರಿನಂತೆ. ಪ್ರತಿಯಾಗಿ ನನ್ನ ಪರಿಚಯವನ್ನು ಕೇಳಿಕೊಂಡಿದ್ದ
ಹ್ಮ್